ಕಳೆದ 73 ವರ್ಷ ಕಳೆದರೂ ಎಸ್ಟಿ, ಎಸ್ಸಿ ಮತ್ತು ಒಬಿಸಿಗಳಿಗೆ ಮೀಸಲಾತಿ ಸಿಕ್ಕಿಲ್ಲ. ಸಾಮಾಜಿಕವಾಗಿ ಅವರನ್ನ ಮೇಲೆತ್ತುವ ಪ್ರಯತ್ನಗಳು ನಡೆದರೂ ಪಟ್ಟಭದ್ರ ಹಿತಾಸಕ್ತಿಗಳು ಬಿಡುತ್ತಿಲ್ಲ. ಮೀಸಲಾತಿ ನೀಡಬೇಕೆಂದರೆ ಜನಸಂಖ್ಯೆ ಆಧಾರದಲ್ಲಿ ಮೀಸಲಾತಿಯನ್ನ ನೀಡಲಿ ಎಂದು ಕಾಂಗ್ರೆಸ್ನ ಹಿರಿಯ ಮುಖಂಡ ಬಿಕೆ ಹರಿಪ್ರಸಾದ್ ಹೇಳಿದರು. ಅವರು ಮಂಗಳೂರಿನ ಕಾಂಗ್ರೆಸ್ ಕಚೇರಿಯಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿ, ರಾಜ್ಯದ ಬಿಜೆಪಿ ಸರ್ಕಾರ ಬಸವ ಕಲ್ಯಾಣ ಚುನಾವಣೆಯನ್ನ ಮುಂದಿಟ್ಟುಕೊಂಡು ಮರಾಠ ಪ್ರಾಧಿಕಾರ ನಿಗಮ ಸ್ಥಾಪಿಸಿದ್ದಾರೆ. ಇದೀಗ ಲಿಂಗಾಯತ ಸಮಾಜವನ್ನ ಹಿಂದುಳಿದ ವರ್ಗಕ್ಕೆ ಸೇರಿಸುವ ನಿರ್ಣಯ ತೆಗೆದುಕೊಂಡಿದ್ದಾರೆ. ಇದರ ಬಗ್ಗೆ ರಾಜ್ಯದಲ್ಲಿ ಚರ್ಚೆಗಳು ನಡೀತಾ ಇದೆ. ಹಿಂದುಳಿದ ವರ್ಗದವರಿಗೆ ಸಮಾಜದಲ್ಲಿ ಸಮಾನ ಹಕ್ಕಿದೆ. ಕಳೆದ 73 ವರ್ಷ ಕಳೆದರೂ ಎಸ್ಟಿ, ಎಸ್ಸಿ, ಒಬಿಸಿಗಳಿಗೆ ಮೀಸಲಾತಿ ಸಿಕ್ಕಿಲ್ಲ. ಮೀಸಲಾತಿ ನೀಡುವುದಾದರೆ ಜನಸಂಖ್ಯೆ ಆಧಾರದಲ್ಲಿ ನೀಡಲಿ ಎಂದವರು ಕರ್ನಾಟಕದ ನೆಲದ ಭಾಷೆ ತುಳುವಿಗೂ ಸಹ ಪ್ರಾಧಿಕಾರ ನೀಡಬೇಕೆಂದು ಆಗ್ರಹಿಸಿದರು. 73 ವರ್ಷ ಆದರೂ ಸಹ ಇವತ್ತಿಗೂ ಸಹ ಸಂಪೂರ್ಣವಾಗಿ ಎಸ್ಸಿ, ಎಸ್ಟಿ ಅಥವಾ ಒಬಿಸಿಗಳಿಗೆ ಸಂಪೂರ್ಣವಾದ ಮೀಸಲಾತಿ ಸಿಕ್ಕಿಲ್ಲ. ಸಾಮಾಜಿಕವಾಗಿ ಅವರನ್ನ ಮೇಲೆತ್ತಲಿಕ್ಕೆ ಪ್ರಯತ್ನಗಳು ವ್ಯವಸ್ಥೆಯಲ್ಲಿರ್ತಕ್ಕಂಥ ಪಟ್ಟಭದ್ರ ಹಿತಾಸಕ್ತಿಗಳು ಬಿಡ್ತಾ ಇಲ್ಲ. ಹಾಗೇನಾದರೂ ಮೀಸಲಾತಿ ಕೊಡಲೇಬೇಕು ಅನ್ನೋದಿದ್ರೆ ಯಡಿಯೂರಪ್ಪನವರು ಅಥವಾ ರಾಷ್ಟ್ರದ ಪ್ರಧಾನಮಂತ್ರಿಗಳಾದ ನರೇಂದ್ರ ಮೋದಿಯವರು ಜನಸಂಖ್ಯೆ ಆಧಾರಿತ ರೀತಿಯಲ್ಲಿ ಎಲ್ರಿಗೂ ಸಹ ಅವರ ಜನಸಂಖ್ಯೆಗೆ ಅನುಗುಣವಾಗಿ ಮೀಸಲಾತಿ ಮಾಡಲಿ ನಮ್ದೇನು ಅಭ್ಯಂತರ ಇಲ್ಲ. ಒಂದೊಂದು ಜಾತಿಗೆ ಮೀಸಲಾತಿ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಇಲ್ಲಿ ತನಕ ಸಂವಿಧಾನದಲ್ಲಿ ಯಾವುದೇ ಒಂದು ಜಾತಿಯ ವಿಶಿಷ್ಟವಾಗಿ ಮೀಸಲಾತಿಗಳಿಲ್ಲ. ವರ್ಗಗಳಿಗಿದೆ, ಪಂಗಡಗಳಿಗಿದೆ. ಇದು ಜಾತಿ ಮೀಸಲಾತಿ ಕೊಟ್ಟು ನಮ್ಮನ್ನೆಲ್ಲರೂ ಸಹ ಹಾಸ್ಯಾಸ್ಪದ ಮಾಡಲಿಕ್ಕೆ ಪ್ರಯತ್ನ ನಡೀತಾ ಇದೆ. ಇದರ ಹುನ್ನಾರ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ರಾಜಕೀಯ ಘಟಕವಾಗಿರ್ತಕ್ಕಂಥ ಭಾರತೀಯ ಜನತಾ ಪಾರ್ಟಿಯ ಮೂಲಕ ಮೀಸಲಾತಿಯನ್ನು ಸಂಪೂರ್ಣವಾಗಿ ನಿರ್ನಾಮ ಮಾಡಲು ಹೊರಟಿರ್ತಕ್ಕಂಥ ಭಾರತೀಯ ಜನತಾ ಪಾರ್ಟಿಯ ಹುನ್ನಾರವನ್ನ ನಾವು ಬಯಲು ಎಳಬೇಕಾಗಿದೆ. ಮತ್ತು ಯಡಿಯೂರಪ್ಪನವರು ಮರಾಠ ಭಾಷೆಗೆ ಪ್ರಾಧಿಕಾರ ಮಾಡೋದಿದ್ರೆ ಕನ್ನಡ ನೆಲದ ಭಾಷೆ, ಕರ್ನಾಟಕ ನೆಲದ ಭಾಷೆ ಆಗಿರ್ತಕ್ಕಂಥ ತುಳುವು ಸಹ ಒಂದು ಪ್ರಾಧಿಕಾರವನ್ನು ಮಾಡಬೇಕು ಅಂತ ಹೇಳಿ ಅವರಲ್ಲಿ ಒತ್ತಾಯ ಮಾಡ್ತಾರೆ. ಈ ಸಂದರ್ಭ ಸುದ್ದಿಗೋಷ್ಠಿಯಲ್ಲಿ ಕಾಂಗ್ರೆಸ್ ಮುಖಂಡರು ಹಾಜರಿದ್ದರು.